ಮಹಾರಾಷ್ಟ್ರದ ಮುಂಬೈ ಉತ್ತರ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಕನ್ನಡಿಗ ಗೋಪಾಲ್ ಶೆಟ್ಟಿ ಅವರು ಕಣಕ್ಕಿಳಿದಿದ್ದಾರೆ. ಇದೇ ವೇಳೆ ಬೃಹತ್ ರ್ಯಾಲಿ ನಡೆಸಿ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ನಾಮಪತ್ರವನ್ನು ಸಲ್ಲಿಸಿದರು. ಮುಂಬೈ ಉತ್ತರ ಕ್ಷೇತ್ರದಿಂದ ಕನ್ನಡಿಗರಾದ ಗೋಪಾಲ್ ಶೆಟ್ಟಿಯವರು ಸ್ಪರ್ಧಿಸಲಿದ್ದು ನಾಮಪತ್ರ ಸಲ್ಲಿಸಿದ್ದಾರೆ. ಮುಂಬೈಯ ಬೊರಿವಿಲಿಯಲ್ಲಿ ನಗರ ಸೇವಕರಾಗಿ, ಉತ್ತಮ ಮೇಯರ್ ಆಗಿ, ಶಾಸಕರಾಗಿ, ಸಂಸದರಾಗಿ ಪ್ರಾಮಾಣಿಕತೆಯಿಂದ ಮತ್ತು ನಿಷ್ಠೆಯಿಂದ ಕಾರ್ಯವನ್ನ ನಿರ್ವಹಿಸಿದವರು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ದೇಶದಲ್ಲೇ ಅತಿ ಹೆಚ್ಚು ಮತ ಗಳಿಸಿದ ಹೆಗ್ಗಳಿಕೆ ಗೋಪಾಲ್ ಶೆಟ್ಟಿಯವರದು. ಅವರು ಸಂಸದರಾಗಿ ಮಾಡಿದಂತಹ ಕೆಲಸಗಳು ಅವರ ಕಾರ್ಯಕ್ಷಮತೆಯನ್ನ ಪ್ರತಿಪಾದಿಸುತ್ತಿದೆ. ಗೋಪಾಲ್ ಶೆಟ್ಟಿಯವರು ನಾಮಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರು ಬೃಹತ್ ರ್ಯಾಲಿಯನ್ನ ನಡೆಸಿದ್ರು. बाकी सारे लोगों का ध्यान में रखकर उसको ऑक्यूपेशन सर्टिफिकेट देना चाहिए था। लेकिन हमारे ऑफिसर काम किस तरह से करते हैं, उनको कहा कि आप कोर्ट में जाइए, इनको लगा कि हम कोर्ट में हो जाएंगे तो हम कह देंगे सब कंप्लेंट हुआ हुआ। एक लेडी ने खाली तकरार किया, हमने ऑक्यूपेशन नहीं दिया। लेकिन हुआ ये कि कोर्ट में पहले दिन से ही बोर्ड पे आए नहीं। 1 महीना हो गया, 2 महीना हो गया, 3 महीना हो गया, 4 महीना हो गया, 5 महीना हो गया, चल रहा है। लोग मेरे पास आए. ಇದೇ ವೇಳೆ ಜೈ ಘೋಷಣೆಯನ್ನ ಕೂಗುತ್ತಾ ಮೆರವಣಿಗೆಯಲ್ಲಿ ಸಾಗಿದ್ರು. ನಾಮಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ಅಪಾರ ಸಂಖ್ಯೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಪಾಲ್ಗೊಂಡಿದ್ರು. ದಿನೇಶ್ ಕುಲಾಲ್ ಬೊಕ್ಕಪಟ್ನ, ವಿ4 ನ್ಯೂಸ್ 24/7 ಮುಂಬೈ.